ದೊಡ್ಡ ಗಾತ್ರದ ಕನ್ನಡಿ ಹಾವೊಂದು ಬಟ್ಟೆ ಅಂಗಡಿಯೊಳಗೆ ಕಾಣಿಸಿಕೊಂಡು ಕೆಲಕಾಲ ಆತಂಕ ಸೃಷ್ಟಿಸಿದ ಘಟನೆ ಉಡುಪಿಯ ಅಂಬಾಗಿಲು ಎಂಬಲ್ಲಿ ನಡೆದಿದೆ. ನೋಡಿದ್ರಿ, ರಸಲ್ ವೈಪರ್ ಅಂತ ನಾವು ಕರಿತೀವಿ. ವಿಷಕಾರಿ ಹಾವು, ಆದರೆ ತುಂಬ ಮುಗ್ಧ ಹಾವು, ನೋವು ಮಾಡದೆ ಕಚ್ಚೋದಿಲ್ಲ ಯಾರಿಗೂ. ನಮ್ಮ ಕಾಲ ಸಮೀಪ ಇದ್ದರೂ ನಾವು ಅದಕ್ಕೆ ತುಳಿಬೇಕು ಅಥವಾ ನೋವು ಮಾಡಬೇಕು, ಅವಾಗ ಕಚ್ಚುತ್ತೆ. ಈ ಸಮಯದಲ್ಲಿ ಸಾಮಾನ್ಯವಾಗಿ ಕನ್ನಡಿ ಹಾವುಗಳು ಸಂಚಾರ ಮಾಡೋದಿಲ್ಲ, ರಾತ್ರಿ ವೇಳೆ ಹೆಚ್ಚಾಗಿ ಸಂಚಾರ ಮಾಡ್ತವೆ. ಆದರೆ ಇದು ಬೆಳಗಿನ ಹೊತ್ತು ಇಲಿಯನ್ನು ಅಟ್ಟಿಸ್ಕೊಂಡು ಬಂದಿದೆ ಮತ್ತು ಅದಕ್ಕೆ ಕಚ್ಚಿ ವಿಷ ಇಂಜೆಕ್ಟ್ ಮಾಡಿ ಬಿಟ್ಟಿದೆ. ಆ ಇಲಿ ಎಲ್ಲೋ ಅಂಗಡಿಯ ಒಳಗೆ ಬಂದು ಸೇರಿಕೊಂಡಿದೆ. ಅದರ ವಾಸನೆಗೆ ಅದನ್ನು ತಿನ್ನಲಿಕ್ಕಾಗಿ ಒಳಗೆ ಬಂದು ಕೂತ್ಕೊಂಡಿದೆ. ಆ ಕಾರಣಕ್ಕಾಗಿ ಈ ಹೊತ್ತಲ್ಲಿ ಆ ಇಲಿಯನ್ನು ಅರಸ್ತಾ ಬಂದು ಅಲ್ಲಿ